ಪುತ್ತೂರು ನಗರಸಭಾ ವ್ಯಾಪ್ತಿಯ ಹೆಬ್ಬಾರಬೈಲ್ನಲ್ಲಿ ತಡೆಗೋಡೆ ಕುಸಿತದಿಂದ ಮೃತಪಟ್ಟ ಅಜ್ಜಿ ಮತ್ತು ಮೊಮ್ಮಕ್ಕನ ಮನೆಗೆ ಕೇಂದ್ರ ಸಚಿವ ಡಿವಿ ಸದಾನಂದ ಗೌಡ ಅವರು ಭೇಟಿ ನೀಡಿದ್ದಾರೆ. ಮನೆ ಸಂಪೂರ್ಣ ಹಾನಿಗೊಂಡ ಹಿನ್ನೆಲೆಯಲ್ಲಿ ಈ ಮನೆಯವರಿಗೆ ಉಳಿದುಕೊಳ್ಳಲು ಬೇರೆ ವ್ಯವಸ್ಥೆ ಅಥವಾ ತಾತ್ಕಾಲಿಕ ಮನೆಯನ್ನ ಸರ್ಕಾರ ತಕ್ಷಣ ನಿರ್ಮಾಣ ಮಾಡಬೇಕೆಂದು ಜಿಲ್ಲಾಡಳಿತಕ್ಕೆ ಸೂಚಿಸಲಾಗುವುದೆಂದರು. ಕಮಿಷನರಲ್ಲಿ ಮಾತಾಡಿದ್ದೀನಿ. ಈಗ ಒಂದು ಹಿಂದೆ ರಿವೆಟ್ಮೆಂಟ್ ಒಂದು ಕಟ್ಟುವಂಥದ್ದನ್ನು ಸರ್ಕಾರದ ವತಿಯಿಂದ ಮಾಡಬೇಕು. ಮನೆಗೆ ಏನು ಉಂಟು ಅದನ್ನು MLA ಅವರು ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಬಾಕಿದ ವ್ಯವಸ್ಥೆಗಳನ್ನೆಲ್ಲ ಅವರು ಮಾಡ್ತಾರೆ. ಮತ್ತು ಈ ಕಂಪೆನ್ಸೇಷನ್ NDRF ಇಂದ ಮತ್ತು ರಾಜ್ಯದಿಂದ ನ್ಯಾಷನಲ್ ಡಿಸಾಸ್ಟರ್ ರಿಲೀಫ್ ಫಂಡ್ ಮತ್ತು ರಾಜ್ಯದಿಂದ ಒಟ್ಟು ಸೇರಿ ಅದು ರಾಜ್ಯಕ್ಕೆ ಬರೋದು, ರಾಜ್ಯದವರು ಅದನ್ನು ಪೇಮೆಂಟ್ ಮಾಡೋದು. ಒಂದು 11 ಲಕ್ಷದಷ್ಟು ಈಗ ಅವರಿಗೆ ಚೆಕ್ ಕೊಡುವಂಥದ್ದು ಕೆಲಸ ಆಗುತ್ತೆ. ಈಗ ಬರ್ತಾರೆ, ಮಿನಿಸ್ಟ್ರು ಬರ್ತಾರೆ, ಒಂದು ಹ್ಯಾಂಡ್ ಓವರ್ ಮಾಡ್ತಾರೆ. ಮತ್ತು ಇದರ ಬಗ್ಗೆ ಕೂಡಲೇ ಇಮಿಡಿಯೇಟಾಗಿ ಹಿಂದೆ ರಿವೆಟ್ಮೆಂಟ್ ಕಟ್ಟಿದ್ರು. ಇವರಿಗೆ ಒಂದು ಆಲ್ಟರ್ನೇಟಿವ್ ಮನೆ ಒಂದು 3-4 ತಿಂಗಳು ಈ ಮನೆ ಆಗುವವರೆಗೆ ಒಂದು ಆಲ್ಟರ್ನೇಟಿವ್ AC ಸಾಯಂಕಾಲದಲ್ಲಿ ಮಾಡ್ತೇನೆ ಅಂತ ಹೇಳಿದ್ದಾರೆ. ಈಗ ನಾನು AC ಗೆ ಮಾತಾಡಿದ್ದೀನಿ, DC ಅವರಿದ್ದಾರೆ, ಅವರಿಗೂ ಮಾತಾಡ್ತೇನೆ ನಾನು. ಈ ಮನೆ ಹತ್ತಿರ ಇರುವಂಥ ಈ ಮರಗಳನ್ನೆಲ್ಲ ಸ್ವಲ್ಪ ತೆಗೆಯೋದಿದ್ರೆ ಇದಾಗೋದಿಲ್ಲ. ಆಚೆ ಮನೆಗೂ ಡೇಂಜರ್ ಇದೆ. ಆದ ಕಾರಣ ಆಚೆ ಮನೆಯವ್ರದ್ದು ಮರ ತೆಗಿಬೇಕು. ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಮಾತಾಡಿ ಅದನ್ನು ತೆಗೆಸುವಂಥ ಕೆಲಸ ಮಾಡಿ. ಈ ಸಂದರ್ಭ ಶಾಸಕ ಸಂಜೀವ ಮಠಂದೂರು ಸೇರಿದಂತೆ ಹಲವಾರು ಮಂದಿ ಹಾಜರಿದ್ದರು.